ಸಮಿತಿಯ ಅಧ್ಯಕ್ಷ. ನಮ್ಮ ಜೊತೆಗೆ ನಮ್ಮ ಗೌರವ ಅಧ್ಯಕ್ಷರಾದಂತಹ ಶ್ರೀಮತಿ ರಾಜಿ ಬಲರಾಮ್ ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ರಾಜಿ ಬಲರಾಮ್ ಆಚಾರ್ಯ ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಶಿಶು ಮಂದಿರದ ಅಧ್ಯಕ್ಷರಾದಂತಹ ರಾಜಗೋಪಾಲ್ ಭಟ್ರು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ರೈ ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಎಲ್ಲ ಬಂಧುಗಳಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ವರ್ಷ ಬಹಳ ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಹೊರಟಿದ್ದೇವೆ. ನಮ್ಮ ಶಿಶು ಮಂದಿರದ ವತಿಯಿಂದ ನಡೀತಾ ಇರುವಂಥದ್ದು ಈ ಕಾರ್ಯಕ್ರಮ. ಶ್ರೀಕೃಷ್ಣ ವಿವೇಕಾನಂದ ಶಿಶು ಮಂದಿರದ ವತಿಯಿಂದ ನಡೀತಾ ಇರುವಂಥ ಕಾರ್ಯಕ್ರಮ. ಅದರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಅಂತೇಳಿ ಆ ಕಾರ್ಯಕ್ರಮಕ್ಕೆ ನಾವು ಶ್ರೀಕೃಷ್ಣ ಲೋಕ ಅಂತ ಒಂದು ಹೆಸರಿನ ಮೂಲಕ ಆ ಕಾರ್ಯಕ್ರಮಗಳು ಯಾವಾಗಲೂ ನಡೀತಾ ಇರ್ತದೆ. ಈ ಕಾರ್ಯಕ್ರಮವನ್ನು ಹಿರಿಯರು ಪ್ರಾರಂಭ ಮಾಡಿದ್ದು 30 ವರ್ಷದ ಹಿಂದೆ ನಮ್ಮ ಶಿಶು ಮಂದಿರ, ವಿವೇಕಾನಂದ ಶಿಶು ಮಂದಿರ ಪ್ರಾರಂಭಗೊಂಡಿತ್ತು. ನಂತರ ದಿನಗಳಲ್ಲಿ 5 ವರ್ಷದ ನಂತರ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡಬೇಕು, ಶ್ರೀಕೃಷ್ಣ ಲೋಕ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಹಿರಿಯರೆಲ್ಲರೂ ಸೇರಿ ಪ್ರಾರಂಭ ಮಾಡಿರುವಂಥದ್ದು ಈ ಶ್ರೀಕೃಷ್ಣ ಲೋಕ ಕಾರ್ಯಕ್ರಮ. ಈ ವರ್ಷ 25ನೇ ವರ್ಷದ ಒಂದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಾವು ಇದ್ದೇವೆ. ಈ ಶ್ರೀಕೃಷ್ಣ ಲೋಕ ಪ್ರಾರಂಭ ಮಾಡಿದ ಉದ್ದೇಶ ಹಿರಿಯರು ಏನು ಅಂತ ಹೇಳಿದರೆ, ನಮ್ಮ ಸನಾತನವಾಗಿರತಕ್ಕಂತಹ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಕಾರ್ಯಕ್ರಮಗಳನ್ನು ಮಾಡಬೇಕು. ಶ್ರೀಕೃಷ್ಣನ ಮೇಲೆ ಇರತಕ್ಕಂತಹ ಒಂದು ಭಕ್ತಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ತಿಳಿಬೇಕು ಅಂತ ಹೇಳೋ ಉದ್ದೇಶದಿಂದ ಮಕ್ಕಳು ಶ್ರೀಕೃಷ್ಣನ ವೇಷ ಮತ್ತು ರಾಧೆಯರ ವೇಷ ಧರಿಸಿ ಮೆರವಣಿಗೆಯಲ್ಲಿ ಸಾಕ್ತಾರೆ. ಕಳೆದ ವರ್ಷ 1300 ಮಕ್ಕಳು ಶ್ರೀಕೃಷ್ಣ ರಾಧೆಯರ ವೇಷವನ್ನು ಹಾಕಿ ನಮ್ಮ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಈ ವರ್ಷ ಸ್ವಲ್ಪ ನಾವು ಜಾಸ್ತಿ ಎಲ್ಲರಿಗೂ ತಲುಪುವಂತಹ ಒಂದು ವಿಷಯವನ್ನು ಮಾಡಿದ ಕಾರಣ ಒಂದು 2000 ಮಕ್ಕಳು ಈ ಸಲ ಕೃಷ್ಣರಾಧೆಯರ ವೇಷ ಧರಿಸಿ ನಮ್ಮ ಈ ಸಲದ ಮೆರವಣಿಗೆಯಲ್ಲಿ ವಿಜೃಂಭಣೆಯ ಮೆರವಣಿಗೆ ನಡೀತದೆ. ಅದರಲ್ಲಿ ಸೇರಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳುವಂಥದ್ದು ನಮಗೆ ಈಗ ತಿಳಿದಿರುವಂಥ ವಿಚಾರ. ನಮ್ಮ ಮೆರವಣಿಗೆ ಶಿಶು ಮಂದಿರದಲ್ಲಿ ಬೆಳಿಗ್ಗೆ 9:15ಕ್ಕೆ ಬಾಲಕೃಷ್ಣನನ್ನು ತೊಟ್ಟಿಲಲ್ಲಿ ಹಾಕುವಂಥ ಕಾರ್ಯಕ್ರಮ ಇದೆ. 6 ತಿಂಗಳ ಮಗುವನ್ನು ಬೆಳಿಗ್ಗೆ ತೊಟ್ಟಿಲಿನಲ್ಲಿ ಹಾಕಿ ಆ ತೊಟ್ಟಿಲಿನ ಮಗುವಿನ ತಾಯಿಗೆ ಬಾಗಿನವನ್ನು ಕೊಟ್ಟು ಆ ಮಗುವಿನ ತಾಯಿಯ ಮಡಿಲು ತುಂಬಿಸಿ ಅಲ್ಲಿಂದ ಮೆರವಣಿಗೆ ಪ್ರಾರಂಭ ಆಗುವಂಥದ್ದು. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ನಾವು ಪ್ರಥಮ ವರ್ಷ 25 ವರ್ಷಗಳ ಹಿಂದೆ ನಾವು ಒಂದು ಮಗುವನ್ನು ತೊಟ್ಟಿಲಲ್ಲಿ ಹಾಕಿದ್ದೆವು. ಆ ಮಗು ಈಗ 25 ವರ್ಷ ಆಗಿದೆ. ಆ ಮಗುವಿಗೆ ಡಾಕ್ಟರ್ ಚಂದನ್ ಅಂತೇಳಿ ಇಲ್ಲೇ ಪುತ್ತೂರಿನವರೇ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಈ ಸಲ ಬರ್ತಾ ಇದ್ದಾರೆ. ಅದು ಆಮಂತ್ರಣದಲ್ಲಿ ಯಾಕೆ ಹಾಕಲಿಲ್ಲ ಅಂತೇಳಿ ನಮಗೆ ಅದು ಗೊತ್ತಾಗುವಾಗ ಸ್ವಲ್ಪ ತಡ ಆದ ಕಾರಣ ಆಮಂತ್ರಣದಲ್ಲಿ ನಮಗೆ ಹಾಕಲಿಕ್ಕೆ ಆಗಲಿಲ್ಲ. ಅದು ಕೂಡ ಒಂದು ವಿಶೇಷ. ಅಲ್ಲಿಂದ ನಾವು ಮೆರವಣಿಗೆ ಪ್ರಾರಂಭ ಆಗ್ತದೆ. ಮೆರವಣಿಗೆ ಪ್ರಾರಂಭ ಆಗಿ ನಾವು 10 ಗಂಟೆಗೆ ಮೆರವಣಿಗೆ ಅಲ್ಲಿಂದ ಪ್ರಾರಂಭ ಮಾಡ್ತೇವೆ. 10 ಗಂಟೆಗೆ ಪ್ರಾರಂಭವಾದಂತಹ ಮೆರವಣಿಗೆ ಕೋರ್ಟ್ ರಸ್ತೆಯಾಗಿ ನಮ್ಮ ಮುಖ್ಯ ರಸ್ತೆಯಲ್ಲಿ ಸಾಗಿ ಮಹಾಲಿಂಗೇಶ್ವರ ದೇವಸ್ಥಾನದ ರಥಬೀದಿಯಲ್ಲಿ ಸಮಾಪ್ತಿಗೊಳ್ತದೆ. ಹೋಗುವಾಗ ಮಹಾಲಿಂಗೇಶ್ವರ ದೇವಸ್ಥಾನದ ಒಳಗೆ ಕೂಡ ಒಂದು ಪ್ರದಕ್ಷಿಣೆ ಬಂದು ಮಕ್ಕಳು ಹೋಗುವಂತಹ ಒಂದು ಕಟ್ಟುಪಾಡು ಕೂಡ ಇದೆ. ಈ ಶ್ರೀಕೃಷ್ಣ ಲೋಕದ ವಿಶೇಷತೆ ಅಂತ ಹೇಳಿದರೆ, ಪ್ರಥಮ ವರ್ಷ ಮಗುವನ್ನು ತೊಟ್ಟಿಲಿಗೆ ಹಾಕಿರುವಂಥದ್ದು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ. ಅದು ಕ್ರಮೇಣ ಒಂದು ದಿವಸ ಅವರು ಅಷ್ಟಮಂಗಲ ಪ್ರಶ್ನೆಯನ್ನು ನೀಡುವಾಗ ಇಲ್ಲಿ ಒಂದು ಕೃಷ್ಣನ ಗುಡಿಯಾಗಬೇಕು ಅಂತ ಹೇಳಿ ಕೂಡ ಕಂಡು ಈಗ ಅಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಕೂಡ ಆಗಿದೆ ವೆಂಕಟರಮಣ ದೇವಸ್ಥಾನದಲ್ಲಿ. ಆ ಕಾರಣವಾಗಿ ಈ ವರ್ಷ ನಾವು ಬೇರೆ ಬೇರೆ ರೀತಿಯ ಸ್ಪರ್ಧೆಯನ್ನು ಆಯೋಜಿಸಿದ್ದೆವು. ಅಂದರೆ ಶಂಖ ಊದುವಂಥದ್ದು ಕೆಲವರಿಗೆ ಇವತ್ತು ಗೊತ್ತಿಲ್ಲ, ಅದಕ್ಕೋಸ್ಕರವಾಗಿ ಶಂಖ ಊದುವ ಸ್ಪರ್ಧೆ, ಶಂಖನಾದ ಸ್ಪರ್ಧೆ, ತಾಳನಾದ ಸ್ಪರ್ಧೆ, ಭಗವದ್ಗೀತೆ ಕಂಠಪಾಠ ಸ್ಪರ್ಧೆ ಅಂತ ಹೇಳುವಂಥ ಸ್ಪರ್ಧೆಯನ್ನು ನಾವು ಈ ಸಲ ವೆಂಕಟರಮಣ ದೇವಸ್ಥಾನದಲ್ಲಿ ಆಯೋಜಿಸಿದ್ದೆವು. ಇಂತಹ ಕಾರ್ಯಗಳನ್ನು ಮಾಡ್ತಾ ಮುಂದೆ ಹೋಗ್ತಾ ಇದ್ದೇವೆ. ಅದರ ಜೊತೆಗೆ ಡ್ರಾಯಿಂಗ್ ಕಾಂಪಿಟಿಷನ್ಸು ಕೂಡ ನಾವು ಇಟ್ಟಿದ್ದೆವು. ಅದು ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ.
ಅದರ ಜೊತೆಗೆ ನಾವು 2,000 ಮಕ್ಕಳು ಭಾಗವಹಿಸಿದರೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಒಂದು ಸ್ಮರಣಿಕೆಯನ್ನು ಕೊಡ್ತೇವೆ, ನೆನಪಿನ ಕಾಣಿಕೆಯಾಗಿ ಪ್ರತಿಯೊಂದು ಮಕ್ಕಳಿಗೂ ಕೂಡ ಸ್ಮರಣಿಕೆಯನ್ನು ಕೊಡ್ತೇವೆ. ಆ ವೇದಿಕೆಯಲ್ಲಿ ಆ ಒಂದು ಪುಟ್ಟ ಮಗು ಸ್ಮರಣಿಕೆಯನ್ನು ತೆಗೊಳ್ಳೋದು ಆ ಮಕ್ಕಳಿಗೆ ಭಾರಿ ವಿಶೇಷವಾಗಿರುವಂಥ ವಿಚಾರ. ಅಂದರೆ 25ನೇ ವರ್ಷದ ನೆನಪಿಗಾಗಿ ನಾವು ಈ ವರ್ಷ ಒಂದು ಅನ್ನದಾನದ ಒಂದು ನಿಧಿಯನ್ನು ಮಾಡಲಿಕ್ಕೆ ಈ ಸಮಿತಿಯವರೆಲ್ಲ ಸೇರಿಕೊಂಡು ಪ್ರಾರಂಭ ಮಾಡಿದ್ದೇವೆ. ಅನ್ನದಾನದ ನಿಧಿ ಅಂತ ಹೇಳಿದರೆ, ಮಧ್ಯಾಹ್ನ ಶಿಶು ಮಂದಿರದಲ್ಲಿ ಸಾಧಾರಣ ಒಂದು ವಿವೇಕಾನಂದ ಶಿಶು ಮಂದಿರದಲ್ಲಿ ಒಂದು 100ರಷ್ಟು ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ನಾವು ಊಟಕ್ಕೆ ಅಂತೇಳಿ ಯಾವುದೇ ರೀತಿಯ ಫೀಸ್ಗಳನ್ನು ನಾವು ತಗೊಳ್ಳೋದಿಲ್ಲ. ಆ ಮಕ್ಕಳಿಗೆ ಒಂದು ಉಚಿತವಾಗಿ ನಾವು ಬಿಸಿ ಊಟವನ್ನು ಕೊಡುವಂತಹ ಒಂದು ಪದ್ಧತಿ ಇದೆ. ಅದಕ್ಕೋಸ್ಕರವಾಗಿ ಈ ಸಲ ನಾವು ಒಂದು 5 ಲಕ್ಷ ರೂಪಾಯಿಯನ್ನು ಬ್ರಹ್ಮಾರ್ಪಣ ನಿಧಿ ಅಂತೇಳಿ ಒಂದು ಮಾಡಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆ ಪುತ್ತೂರಿನಾದ್ಯಂತ ಎಲ್ಲರ ಸಹಕಾರ ನಮಗೆ ಒಳ್ಳೆ ರೀತಿಯಲ್ಲಿ ಸಿಕ್ಕಿದೆ. ಅದನ್ನು ನಾವು ನಮ್ಮ ಸಭಾ ವೇದಿಕೆಯಲ್ಲಿ ಅದನ್ನು ಹಸ್ತಾಂತರಿಸಲಿಕ್ಕಿದ್ದೇವೆ. ಅದನ್ನೊಂದು ಡೆಪಾಸಿಟ್ ಇಟ್ಟು ಅದರ ಇಂಟ್ರೆಸ್ಟ್ನಲ್ಲಿ ನಾವು ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಈಗ ಆಲ್ರೆಡಿ ಊಟ ನಡೀತಾ ಇದೆ. ಆ ದುಡ್ಡು ನಮಗೆ ಸಾಕಾಗ್ತಾ ಇಲ್ಲ ಈಗ. ಅದಕ್ಕೋಸ್ಕರವಾಗಿ ನಾವು ಮಾಡ್ತಾ ಇರುವಂಥದ್ದು ದಾನಿಗಳಿಂದ ಬೇರೆ ಬೇರೆ ಥರದ ಬೇರೆ ಬೇರೆ ದಾನಿಗಳು ತುಂಬ ಜನ ಕೊಟ್ಟಿದ್ದಾರೆ. ಒಟ್ಟಿಗೆ 5 ಲಕ್ಷ ನಾವು ಮಾಡಿದ್ದೇವೆ. ಆಲ್ರೆಡಿ ನಮ್ಮಲ್ಲಿ ಒಂದು ಅನ್ನಪೂರ್ಣ ನಿಧಿ ಇದೆ, ಅದಕ್ಕೆ ಸೇರಿಸಿ 5 ಲಕ್ಷವನ್ನು ನಾವು ಈ ವರ್ಷ 25ನೇ ವರ್ಷದ ಲೆಕ್ಕದಲ್ಲಿ ಒಂದು ಸೇರಿಸಬೇಕು ಅಂತ, ಸಮಿತಿಯ ವತಿಯಿಂದ ಸೇರಿಸಬೇಕು ಅಂತ ಹೇಳೋದು ಉದ್ದೇಶವನ್ನು ಮಾಡಿದ್ದೇವೆ. ಶ್ರೀಕೃಷ್ಣ ಲೋಕಕ್ಕೆ ಯಾವಾಗಲೂ ಕೂಡ ಪತ್ರಿಕಾ ಮಾಧ್ಯಮದ ಮಿತ್ರರಿಂದ ಖಂಡಿತವಾಗಲೂ ಒಳ್ಳೆ ರೀತಿಯ ಸಹಕಾರ ಸಿಕ್ಕಿದೆ. ಯಾಕೆಂತೇಳಿದರೆ ಆ ಪುಟ್ಟ ಮಕ್ಕಳನ್ನು ಬೆಳೆಸುವ ಒಂದು ಉದ್ದೇಶದಿಂದ ಒಳ್ಳೆ ರೀತಿಯ ಸಹಕಾರ ನಿಮ್ಮದೆಲ್ಲರದ್ದು ಸಿಕ್ಕಿದೆ. ಈ ವರ್ಷ ಕೂಡ ನಿಮ್ಮಿಂದ ಒಳ್ಳೆಯ ಒಂದು ಸಹಕಾರವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಈ ಸಲ ನಮ್ಮದು ಈಗ ಭಾಗವಹಿಸುವಂಥದ್ದು, ಕಳೆದ ವರ್ಷ 1300 ಮಕ್ಕಳು ವೇಷ ಧರಿಸಿದ್ರು. ಸಾಧಾರಣ 2000 ಮಕ್ಕಳು ಈ ಸಲ ವೇಷ ಧರಿಸಿಕೊಂಡು ಬರ್ತಾರೆ. ಅದರ ಜೊತೆಗೆ ಒಂದು 5,000 to 6,000 ಜನರು ಈ ವರ್ಷ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಅಂತ ಹೇಳ್ತಾರೆ. ರೂಟ್ ಮೊದಲನೇ ಹಾಗೆ ಈ ಸಲ ನಾವು ಕೋರ್ಟಿನ ಎದುರಿನಲ್ಲಿ ಉದ್ಘಾಟನೆ ಮಾಡಬೇಕು ಅಂತೇಳಿ ಒಂದು ಪ್ಲ್ಯಾನನ್ನು ಮಾಡಿದ್ದೇವೆ. ಅಂದರೆ ಸ್ವಲ್ಪ ಲಾಂಗ್ ಆಗಿ ಸಿಕ್ಕಿದರೆ ಸರ್ಕಲ್ ಹತ್ರ ಬ್ಲಾಕ್ ಆಗಿ ಶಿಸ್ತುಗಳು ಸ್ವಲ್ಪ ಕಡಿಮೆ ಆಗ್ತದೆ. ಹೌದು, ಈಗ ಕೋರ್ಟಿನ ಎದುರಿನಲ್ಲಿ ಈ ನಮ್ಮ ನಾರಾಯಣಗುರು ಮಂದಿರದ ಸೈಡಿಂದ ಬಂದು ಕೋರ್ಟಿನ ಎದುರಿನಲ್ಲಿ ನಾವು ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ಮಾಡಿ ಮೆರವಣಿಗೆಗೆ ಚಾಲನೆ, ಅಲ್ಲಿಂದ ಒಂದು ಧ್ವಜ ಹಸ್ತಾಂತರ ಮಾಡಿ ಅಲ್ಲಿಂದ ನಾವು ಚಾಲನೆಯನ್ನು ಮಾಡ್ತೇವೆ. ನಮ್ಮ ಸಮಿತಿ ಉಪಾಧ್ಯಕ್ಷರು ಚಂದ್ರಶೇಖರ್ ಅವರು ಕೂಡ ಈಗ ಸೇರಿಕೊಂಡಿದ್ದಾರೆ ನಮ್ಮ ಜೊತೆಗೆ. ಅದೇ ರೀತಿಯಲ್ಲಿ ನಮ್ಮ ಸಲಹೆಗಾರರಾದಂತಹ ಉಪೇಂದ್ರ ಬಲ್ಯ ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಉಪೇಂದ್ರ ಬಲ್ಯ ಅವರು ಸುಬೋಧ ಶಾಲೆಯ ಅಧ್ಯಕ್ಷರು, ಪಾಣಾಜೆ ಸುಬೋಧಯ ಶಾಲೆಯ ಅಧ್ಯಕ್ಷರು. ಹೌದು, ಕಳೆದ ವರ್ಷ ಅದು ರಜೆ ದಿವಸ ನೋಡಿ ನಾವು ಕೊಟ್ಟ ದಿವಸ ನೋಡಿ ನಾವು ಮಾಡೋದು. ಮಕ್ಕಳಾದಷ್ಟು ಸೇರುವ ಅಂದರೆ ಶಾಲೆಗೆ ರಜೆ ಇದ್ದವಷ್ಟು ಮಾಡಿದರೆ ಸ್ವಲ್ಪ ಮಕ್ಕಳು ಜಾಸ್ತಿ ಭಾಗವಹಿಸಲಿಕ್ಕೆ ಆಗ್ತದೆ ಅಂತ ಹೇಳ್ಬೋದು. ಪ್ರತಿ ಸಲ ರಜೆ ಕೊಡ್ತಾರೆ ಈ ಸಲ. ಇಲ್ಲಿವರೆಗೆ 25ನೇ ವರ್ಷದವರೆಗೆ ಹೇಗಾಗ್ತಾ ಇತ್ತು ಅಂತ ಹೇಳಿದರೆ, ಮಧ್ಯಾಹ್ನ ಆಗುವ ಕಾರ್ಯಕ್ರಮ ಅನ್ನ ಸಂತರ್ಪಣೆ, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಇದೆ. ಅದು ಮುಗಿದಾಗ ಕಾರ್ಯಕ್ರಮ ಅಲ್ಲಿಗೆ ಮುಗಿತಾ ಇತ್ತು. ಈ ವರ್ಷ 25ನೇ ವರ್ಷ ಆದ ಕಾರಣ ಈ ಸಲ ಒಂದು ಭರತನಾಟ್ಯ ಒಂದು ಕಾರ್ಯಕ್ರಮ ಮತ್ತು ಒಂದು ಯಕ್ಷಗಾನ ಬಯಲಾಟವನ್ನು ಇಟ್ಟುಕೊಂಡಿದ್ದೇವೆ. ಮಧ್ಯಾಹ್ನ ನಂತರ ಜಾಂಬವತಿ ಕಲ್ಯಾಣ ಅಂತ ಹೇಳುವಂಥ ಒಂದು ಯಕ್ಷಗಾನವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಸಹಯೋಗ ಕೂಡ ಇದೆ, ಪ್ರತಿ ವರ್ಷಗಳು ನಡೀತಾ ಇರ್ತದೆ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಉಂಟು. ಅದೇ ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.